ಉಳ್ಳಾಲದ ಅಂಬ್ಲಮೊಗರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಿಲಕ್ ನಗರ ಪ್ರದೇಶದ ಜನರು ಕಳೆದ 3 ತಿಂಗಳಿನಿಂದ ನೀರಿಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಈ ಬಗ್ಗೆ ನಿವಾಸಿಗಳು ಹಲವಾರು ಬಾರಿ ಗ್ರಾಮ ಪಂಚಾಯತ್ಗೆ ಮನವಿ ಮಾಡಿದ್ರೂ ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನು ಬಗೆಹರಿಸಿಲ್ಲ. 100 ರೂಪಾಯಿ ಇದ್ದ ನಲ್ಲಿ ನೀರಿನ ದರವನ್ನು 150ಕ್ಕೆ ಏರಿಕೆ ಮಾಡಿದರೂ ಸರಿಯಾಗಿ ನೀರು ಪೂರೈಕೆ ಮಾಡ್ತಾ ಇಲ್ಲ. ಈ ಬಗ್ಗೆ ಆಕ್ರೋಶಗೊಂಡ ತಿಲಕ್ ನಗರ ನಿವಾಸಿಗಳು ಮೆರವಣಿಗೆ ನಡೆಸಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ ಘಟನೆ ನಡೆಯಿತು. ಈ ಸಂದರ್ಭ ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು. ಸೂಕ್ತ ನೀರು ಪೂರೈಸಿ ಎಂದು ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆ ಮಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹೊಸ ಕೊಳವೆ ಬಾವಿ ಆಗುವವರೆಗೆ ಟ್ಯಾಂಕ್ಗೆ ನೀರು ತುಂಬಿಸಿ ಪ್ರತಿ 2 ದಿವಸಕ್ಕೊಮ್ಮೆ ತಿಲಕ್ ನಗರ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುತ್ತೇವೆಂದು ಲಿಖಿತ ರೂಪದಲ್ಲಿ ಭರವಸೆ ನೀಡಿದರು. ಗ್ರಾಮಸ್ಥರು ಈ ಭರವಸೆ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ತೀವ್ರ ರೀತಿಯ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಅನಿಲ್, ತಿಲಕ್ ನಗರ, ಅಜರ್, ಖಲೀಲ್, ಅಶ್ಫಾಕ್ ಮೊದಲಾದವರು ಭಾಗವಹಿಸಿದರು. ಉಳ್ಳಾಲಕ್ಕೆ ಕಳೆದ 3 ತಿಂಗಳ ಹಿಂದೆ ಎಲ್ಲ ಕನೆಕ್ಷನ್ ಆಗಿದೆ. ನಾವು ಪದೇ ಪದೇ MLA ಹತ್ರ ಬೇಡಿಕೆ ಇಟ್ಟು ಮೊನ್ನೆ ಗುರುವಾರ ಪುನಃ ಅವರು 2ನೇ ಬಾರಿ CS DC ಆಫೀಸಲ್ಲಿ ಸಭೆಯನ್ನು ಕರೆದು ನಮಗೆ ಮಾತ್ರ ಅಲ್ಲ ಎಲ್ಲ ನಮ್ಮ ಗ್ರಾಮದ ನರಿಂಗಾಣ, ಮಂಜನಹಳ್ಳಿ, ಬೆಲ್ಮ ಎಲ್ಲ ನಮ್ಮದು ಸೇರಿ ಇದರಲ್ಲಿ 3 ಪಂಚಾಯತ್ಗಳಿಗೆ ಈಗಾಗಲೇ ಕನೆಕ್ಷನ್ ಮಾಡಿದ್ದಾರೆ. ಕೆಲವರು ಗೊತ್ತಿರ್ಬೋದು. ಈಗ ನಾವು ಪದೇ ಪದೇ ಅವರ ಬೆನ್ನ ಹತ್ತಿಕೊಂಡು ಹೋಗ್ತಾರೆ. ಇವತ್ತು ಕೂಡ ಈಗಲೂ ಫೋನ್ ಮಾಡಿದ್ರು ಗುತ್ತಿಗೆದಾರರಿಗೆ, ಸ್ವಲ್ಪ ಕೆಲಸ ಬಾಕಿ ಉಂಟು ನಾನು ಮಾಡಿ. ಈಗ AW ಕೂಡ ನಾವು ಫೋನ್ ಮಾಡಿ ಇವಾಗ ಕೂಡ ಬಂದಿದ್ದು. ಈಗಾಗಲೇ ನಮ್ಮ ಜ್ಯುವೆಲರಿಸ್ಟ್ ಮೊನ್ನೆ ಒಂದು ಇದರ ಮಧ್ಯೆ ಕೂಡ ನಾವು ಒಂದು ಬೋರೆಲ್ಲ ಹಾಕಿದ್ದೇವೆ ಇಲ್ಲಿ ತಿಲಕನಗರದಲ್ಲಿ. ಏನು ನೀರು ಸಿಗಲಿಲ್ಲ. ಇದು ನೀರು ದೇವರದು, ನಮಗೆ ಅದರ ಬಗ್ಗೆ ಏನು ಮಾಡಲಿಕ್ಕೆ ಆದರೂ ಕೂಡ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಲಾಸ್ಟ್ ವೀಕಲ್ಲಿ ನಮಗೆ ಹೇಳಿದೆ ಅಂತ ಎಲ್ಲಿಯ ತನಕ ನೀರು ಬಂದಿದೆ, ಅದರ ನಂತರ 2 ಡೇಸ್ ಅಲ್ಲಿ ಬರ್ತದೆ. 2 ಡೇಸ್ ಅಲ್ಲಿ ಬರ್ತದೆ ಅಂತ ಹೇಳಿದ್ರೆ ಅದರ ಒಂದು ರೆಸ್ಪಾನ್ಸ್ ಅಲ್ಲಿ ತೆಗಿಬೇಕಲ್ಲ. ಒಂದು ರೆಸ್ಪಾನ್ಸೇ ಇಲ್ಲ. ನೀರು ಬಾರದ ಕದಲೋದಿಲ್ಲ, ನೀರು ಬಾರದ ಕದಲೋದಿಲ್ಲ. ಮತ್ತೆ ಅದಾಗಿ ಸಂಜೆ ಇವತ್ತು ಅವ್ರು ಬರ್ತಾರೆ ಜ್ಯುವೆಲರ್ಸ್ನವರು, ನಾಳೆ ಇದು ಮಾಡಿಕೊಂಡು ನಾಳೆ ಬೋರ್ ಆದ ಕೂಡಲೇ ಕನೆಕ್ಷನ್ ಕೊಡ್ತಾರೆ ಅಂತ. ಇಲ್ಲ ಸರ್, 1 ವೀಕ್ ಮೊದಲು ಅದೇ ಮಾತು ಹೇಳಿದ್ರು. ನೀರಿನ ಸಮಸ್ಯೆಯಾಗಿ ನಮ್ಮ ಪಂಚಾಯತ್ ಅಂಬ್ಲಮೊಗರು ಗ್ರಾಮ ಪಂಚಾಯತ್ ನಾವೆಲ್ಲರೂ ಮುತ್ತಿಗೆ ಹಾಕಿದ್ದೇವೆ. ಇದರ ಮೂಲ ಕಾರಣ ಏನಂದರೆ 3 ತಿಂಗಳಿಂದ ಸತತ 3 ತಿಂಗಳಿಂದ ಪ್ರತಿಯೊಬ್ಬರು ಪಂಚಾಯತಿಗೆ ಅಧ್ಯಕ್ಷರು, PDO, ಉಪಾಧ್ಯಕ್ಷರ ಮೇಲೆ ಫೋನ್ ಮಾಡ್ತಾ ನೀರಿಲ್ಲ ಅಂತ ಹೇಳಿದ್ರು. ಈಗ ಬರುತ್ತೆ, ಮತ್ತೆ ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಟ್ಯಾಂಕರ್ಗೆ 800 ರೂಪಾಯಿ ನೀರಿಗಿದೆ. ಒಂದು ಟ್ಯಾಂಕರ್ 800 ಒಬ್ಬ ಮನುಷ್ಯ ಪಾಪ ಕೂಲಿ ಕೆಲಸ ಮಾಡುವ 800 ರೂಪಾಯಿ ದುಡ್ದು ಅವನು ಟ್ಯಾಂಕರ್ಗೆ 800 ಕೊಟ್ಟರೆ ಮನೇಲಿ ಮಣ್ಣು ತಿನ್ನಬೇಕಾ? ಮನೇಲಿ ಮಣ್ಣು ತಿನ್ನಬೇಕಾ? ಇವರು ಹೋದಲ್ಲಿ ಮರುಭೂಮಿಗೆ ಬೋರ್ ಹೊಡೆದಾಗ ಒಬ್ಬ ಮನುಷ್ಯನ ಚಪ್ಪಲಿಗೆ ಕಾಲಿಗೆ 6 ಸೈಜ್ ಆದರೆ ಅವನು 6 ಕಾಲು ಸೈಜ್ ಚಪ್ಪಲ್ ಹಾಕಬೇಕು. ಅವನು 6 ಕಾಲು ಸೈಜ್ ಆದರೆ 3 ಕಾಲು ಸೈಜ್ ಚಪ್ಪಲ್ ಹಾಕಬಾರ್ದು. ಮನುಷ್ಯನ ಕಾಲಿಗೆ 6 ಸೈಜ್ ಆದರೆ 6 ಸೈಜ್ ಚಪ್ಪಲ್ ಹಾಕಬೇಕು. ಅವನು 6 ಸೈಜ್ ಕಾಲಾದರೆ 3 ಸೈಜ್ ಚಪ್ಪಲ್ ಹಾಕೋದು. ಇದೇ ಥರ ಇವರು ಹೋದಲ್ಲಿ ಬಂದಲ್ಲಿ ಮರುಭೂಮಿಗೆ ಗುಡ್ಡೆ ಹೊಡೆದು ಇವರು ನೀರಿಲ್ಲ ಅಂತಂದರೆ ಏನು ಕಾರಣ? ಇದಕ್ಕೆ ನೀರು ಬೇಕಲ್ವ? ಈಗ ನೀರಿಗೆ ನಾವು ಹೋರಾಟ ಮಾಡ್ತಿದ್ದೇವೆ. ನಾವೀಗ ನೀರಿಲ್ಲ, ಮಾತಾಡಿದರೆ PDO ಹೊರಗೆ ಬರ್ತಿಲ್ಲ, ಜಿಲ್ಲಾಧಿಕಾರಿ ಹೊರಗೆ ಬರ್ತಿಲ್ಲ, ಅಧ್ಯಕ್ಷರು ಮಾತಾಡ್ತಿಲ್ಲ, ಉಪಾಧ್ಯಕ್ಷರು ಮಾತಾಡ್ತಾ ಇಲ್ಲ.
ಇದರ ಬಗ್ಗೆ ಏನಾದರೂ ಒಂದು ವಿವರಣೆ ಕೊಡಬೇಕಲ್ಲ ಇವರು. ನಾವು ಬೆಳಿಗ್ಗೆಯಿಂದ ಸಂಜೆ ನಮ್ಮ ಎಲ್ಲರೂ ಹೆಂಗಸರು ನಾವು ಕೆಲಸವನ್ನು ನಮ್ಮ ದಿನನಿತ್ಯದ ಕೆಲಸವನ್ನು ಬಿಟ್ಟು ನಾವು ಬಂದು ಇಲ್ಲಿ ಕೂತಿದ್ದೇವೆ. ನಾವು ಯಾತಕ್ಕಾಗಿ? ನೀರಿಗಾಗಿ. ಪ್ರತಿಯೊಬ್ಬರಿಗೆ ನೀರು ಅತ್ಯಮೂಲ್ಯದ ವಸ್ತಾಗಿರುತ್ತದೆ. ಇವರು ನೀರು ಬಗ್ಗೆ ಒಂದು ಮಾತಾಡ್ತಿಲ್ಲ, ಬೇಸಿಗೆ ಒಂದು ವ್ಯವಸ್ಥೆ ಕೂಡ ಮಾಡಿಕೊಡ್ತಿಲ್ಲ ಅಂದರೆ ತಿಲಕನ ಗ್ರಾಮದಲ್ಲಿ ಇವರು ಏಕೆ ತಿಲಕನ ಪಂಚಾಯತ್ದಲ್ಲಿ ಇವರಿದ್ದಾರೆ ಯಾತಕ್ಕಾಗಿದ್ದಾರೆ? ನಾವು ಇವರಿಗೆ ಒಟ್ಟು ಕೊಟ್ಟದ್ದು ಯಾತಕ್ಕಾಗಿ ಇವರು ನಾವು ಜಯಿಸಿದ್ದು? ನಾವು ಮನುಷ್ಯನಿಗೆ ನೀರು ಕೊಡದಿದ್ದ ಮೇಲೆ ಇವರು ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಏನು ಮಾಡಲಿಕ್ಕೆ ಹೊರಟಿದ್ದಾರೆ? ಇವರು ಯಾವ ಆಧಾರದ ಮೇಲೆ ನೀರನ್ನು ನಿಲ್ಲಿಸಿದ್ದಾರೆ? ಇವರು 3 ತಿಂಗಳು ಎಂಕುಲು ನೀರ್ದ ಸಮಸ್ಯೆ ಪಣ್ಣೊಂದುಲ್ಲ. ಆ ನೀರ್ದ ಸಮಸ್ಯೆಗೆ ದಾಲ ಒಂಜಿ ಪರಿಹಾರ ಕೊರೊಂದಿಜ್ಜೇರಿ ಎಂಕ್ಲೆಗ್ ಪ್ರತಿ ಒಂಜಿ ಇಲ್ಲದ ಕುಲ್ಲ 800 ರೂಪಾಯಿ ಟ್ಯಾಂಕರ್ ಕೊರ್ದು ಕನತ್ತದು ಸಂಸಾರ ನಡಪ ಒಂದುಲ್ಲೇರು ಅಂಚೆ ಒಪ್ಪುನಗ ನನ್ನಲ ಅವೇ ಒಂದು ಬತ್ತನಂಡ ಎಂಕುಲು ಎಂಚೆ ಜೀವನ ಮನ್ಪುನಿ ಎಂಕುಲ್ಲ ಇಲ್ಲದ ಕುಲು ಪೂರ ಕೂಲಿ ಬೇಲೆ ಮಂತದು ಜೋಕ್ಲಿನ್ ಸಾಂಕದು ಶಾಲೆಗೆ ಪೂರ ಕಡಪುರೋಡು ಐತ ನಡುಟುಂದುಲ ಸಮಸ್ಯೆ ಅಣ್ಣಂಡ ಮಸ್ತ್ ಬಂಗ ಉಂಡು ಎಂಕ್ಲೆಗ್ ಪಂಚಾಯತಿಡ್ ಫೋನ್ ಮಂತ್ ಕೇನ್ನಾಗ ಇನಿ ಬರ್ಪುಂಡು ಎಲ್ಲೆ ಬರ್ಪುಂಡು ತುಂಬೆದೆ ನೀರು ಆತನು ಪಂಡದ ಇಡಿಯೋ ಮಂತದು ಮಂಗೆ ಮಂತಂದುಲ್ಲೇರು ಎಂಕ್ಲೇನು ಬೋರ್ ತೋರ್ದೇರು ಪೀರ ಎಂಕ್ಲ ಊರುಡು ಅವು ದಾಲ ವಿಜ್ಜನಿನ ವಿನಾಕಾರಣ ಒಂಜಿ ಬೋರ್ ತೋಡುದೇರು ದಯಪಂಡ ನೀರು ನಿಕ್ಲೆಗ್ ತಿಕ್ಕೊಂಡು ಪಂಡದ ಒಂಜಿ ಭರವಸೆ ಇಲಕ್ಕದಲ್ಲ ಪಂತಿಜೇರು ಎಂಕ್ಲೆಡ ಏರೆಗ್ಲ ಗೊತ್ತಿಜ್ಜಂದೇನೆ ಬತ್ತದು ಆ ಊರುಡು ಒಂಜಿ ಬೋರ್ ತೋಡುದೇರು ಅವು ಎಂಚಿನ ಆತನ ಪಂಡ ಪೊಟ್ಟ ಆತನ ಐಟ್ ನೀರು ಎಜ್ಜಿ ಅವು ದಾದ ಏರ್ ತೋರ್ದೇರು ದಾದ ವಿಷಯ ಅಂದೇ ಗೊತ್ತು ಎಂಕ್ಲೆಗ್ ಇತ್ತೆ ಎಂಕುಲು ಒಂಜಿ ನ್ಯಾಯಕ್ಕೆನೇರ ಬಣ್ಣಗೆ ಎಂಕ್ಲೇನು ಒಂಜಿ ದಾಲ ಒಂಜೈಕ್ ಉತ್ತರ ಕೊರಂದೆ ಪಿದೈರ್ದ ಎಂಕ್ಲು ಇತ್ತಿಲಕ್ಕನೆ ಉಳ್ಳ ಅಕ್ಲು ಉಳ್ಳಾಯ್ಡು ಇತ್ತಿಲಕ್ಕನೆ ಉಳ್ಳೊಂದು ಉಳ್ಳೇರು ಎಂಕ್ಲೆ ಊರು ನೀರಿದ್ದ ಭಾರಿ ಕಷ್ಟ ಆಗ್ತಾನೆ ಎಂಕ್ಲಿಗೆ ಹೊಲ್ತೊಲ್ದು ತುಂಬ ಸಿರಿಜಿ ಪ್ರಾಯ ನೆನಪೆಡ್ತಿರ್ಜಿ ಕಣ್ಣಗಾಯ್ಕರ ಸರಿಜ್ಜಿ ಬಣ್ಣಾಗ ಎಂಕ್ಲು ನೆಡ್ತೇವೆ ಇಲ್ಲದ ಕಂತು ಕೊರಡಕ್ಕೆ ಏನ್ವೇರು ಬೋರಿಯಲ್ಲ ಅದು ನನಗೆ ಖರ್ಚು ಕಾಸು ಕೊಡ್ತಾರೆ ಅದಕ್ಕೆ ಏನ್ವೇರು ಅಪ್ಪ ಎಂಕ್ಲು ಓಡೇ ಬೋಡಿ ಪ್ರಾಯದಕ್ಲು ಮತ್ತೆ ನನಗೆ ಓ ಪಕ್ಷ ಓಟು ಬರ್ತನ ಓಟು ಗೊಂಜಿ ಓಟ್ಲು ಬೈಸ್ಕೊಂಡು ಎಂಕ್ಲು ತಿಲತ್ತಂಗ್ರ ಪೂರ ಬೈಸ್ಕೊಂಡು ಎಂಕ್ಲು ಏರಿಯಾಗ ಓಟು ಕೊರ್ಪುಜಿ